ತಮ್ಮೆಲ್ಲರನ್ನ ಸ್ವಾಗತಿಸಿಕೊಂಡು ಇತ್ತೀಚೆಗೆ ನಡೆದಂತಹ ಪಟ್ಟಣ ಪಂಚಾಯತ್ ಚುನಾವಣೆ, ಕಡಬ ಪಟ್ಟಣ ಪಂಚಾಯತ್, ಇಡೀ ರಾಜ್ಯದಲ್ಲಿ 5 ಪಟ್ಟಣ ಪಂಚಾಯತ್ಗಳಲ್ಲಿ ಚುನಾವಣೆ ನಡೆದಿತ್ತು. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಕೂಡ ಒಂದು. ಕಡಬ ಪಟ್ಟಣ ಪಂಚಾಯತ್ತು ಸುಮಾರು 6 ವರ್ಷಗಳ ಹಿಂದೆ, ಮಾರ್ಚ್ 18, 2020 2020ಕ್ಕೆ ಪಟ್ಟಣ ಪಂಚಾಯತ್ ಆಗಿ ಘೋಷಣೆ ಆಯಿತು. ಆದರೆ ವಿನಯ್ ಕುಮಾರ್ ಸೊರಕೆ ಅವರು ನಗರಾಭಿವೃದ್ಧಿ ಸಚಿವರಾಗಿರುವಾಗಲೇ ಪ್ರಪೋಸಲ್ ಬಂದು 20ನೇ ಇಸ್ವಿಗೆ ಘೋಷಣೆ ಆಗಿದೆ. ಇವತ್ತು 2025, ಸುಮಾರು 5 ವರ್ಷಗಳ ಕಾಲ ಚುನಾವಣೆ ನಡೆಯಲಿಲ್ಲ. ಈಗ ನಮ್ಮ ಸರ್ಕಾರ ಚುನಾವಣೆಯನ್ನು ಘೋಷಣೆ ಮಾಡಿ ಚುನಾವಣೆ ಈಗಾಗಲೇ ಆಗಿದೆ. ಕಡಬ ಪಟ್ಟಣ ಪಂಚಾಯತ್ನಲ್ಲಿ 13 ಸ್ಥಾನಗಳಿತ್ತು. 13 ಸ್ಥಾನಗಳಲ್ಲಿ 8 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಮತ್ತು 5 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗೆದ್ದಿದೆ. ಇವತ್ತು ನಾನು ಪ್ರಥಮವಾಗಿ ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗೌರವಾನ್ವಿತ ಮತದಾರ ಬಾಂಧವರನ್ನು ಹೃತ್ಪೂರ್ವಕವಾಗಿ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಹಿಂದೆ ಕೂಡ ಕಾಂಗ್ರೆಸ್ ಪಂಚಾಯತ್ ಇರುವಾಗ ಕೂಡ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೆದಂಥ 2 ವಿಧಾನಸಭೆ, 1 ಪಾರ್ಲಿಮೆಂಟ್, ಎಲ್ಲ ಚುನಾವಣೆಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಹಿನ್ನಡೆ ಆಗಿತ್ತು ಪಟ್ಟಣ ಪಂಚಾಯತ್ನ ವ್ಯಾಪ್ತಿಯ 2 ಗ್ರಾಮಗಳಲ್ಲಿ. ಇವತ್ತು ಆ ಸುಮಾರು 2,000 ಮತಗಳ ಹಿನ್ನಡೆಯನ್ನು ಮೀರಿ ಸುಮಾರು 400 ಮತಗಳಷ್ಟು ಅಧಿಕ ಮತಗಳನ್ನು ನಾವು ಪಡೆದು ಪಟ್ಟಣ ಪಂಚಾಯತ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಂಡಿದ್ದೇವೆ. ಮತ್ತು ನಮ್ಮೊಂದಿಗೆ ಸಹಕಾರ ನೀಡಿದಂತಹ ನಮ್ಮ ಪಕ್ಷದ KPCCಯ ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರು, ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ರವರು, ನಮ್ಮ ಕಾರ್ಯಾಧ್ಯಕ್ಷರು, ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದಂತಹ ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ ಅವರು, ಉಪಾಧ್ಯಕ್ಷರಾದ MC ವೇಣುಗೋಪಾಲ್ರವರು, ಹಾಗೂ ಇಲ್ಲಿ ನಮ್ಮೊಂದಿಗೆ ಬಂದು ಅಲ್ಲಿ ಸಹಕಾರ ನೀಡಿದವರು ಐವನ್ ಡಿಸೋಜ ಇರ್ಬೋದು, ಕೃಷ್ಣಪ್ಪರು ಇರ್ಬೋದು, ಮಿಥುನ್ ರೈ ಇರ್ಬೋದು, ಅಶೋಕ್ ರೈ ಇರ್ಬೋದು, ನಮ್ಮ ಪದ್ಮರಾಜರವರು, ಎಲ್ಲರೂ ಸೇರಿಕೊಂಡು ಅಲ್ಲಿಯ ಚುನಾವಣೆಯಲ್ಲಿ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕೆಲಸ ಮಾಡಿ ಗೆಲುವಿಗೆ ಶ್ರಮಿಸಿದ್ದಾರೆ. ಅವರಿಗೂ ಕೂಡ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸ್ಥಳೀಯವಾಗಿ ಅಭಿಲಾಷ್ ಅನ್ನೋರು ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಒಬ್ಬ ಯುವಕ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು. ಅವರು ಕೂಡ ಒಂದು ಎಲ್ಲ ಯುವಕರ ತಂಡಗಳನ್ನು ಕಟ್ಟಿಕೊಂಡು ಒಂದು ಕೋರ್ ಕಮಿಟಿ ಇದೆ. ಸುಮಾರು 15 ಜನ ಕೋರ್ ಕಮಿಟಿಯಲ್ಲಿದ್ದಾರೆ. ಆ ಎಲ್ಲ ಕೋರ್ ಕಮಿಟಿಯ ಸದಸ್ಯರನ್ನು ಮತ್ತು ಕಿರಿಯರನ್ನು ಎಲ್ಲರನ್ನು ವಿಶ್ವಾಸಕ್ಕೆ ಪಡ್ಕೊಂಡು ಕೋರ್ ಕಮಿಟಿಯ ಸದಸ್ಯರಿಗೆ, ಮುಖಂಡರಿಗೆ, ಬ್ಲಾಕ್ ಕಾಂಗ್ರೆಸ್ನ ವೀಕ್ಷಕರಿಗೆ ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ನಿಂದ ಕೂಡ ನಾವು MS ಮೊಹಮ್ಮದ್ ಮತ್ತು ಸುಭಾಷ್ ಕೊಲ್ನಾಡ್ರವರನ್ನು ಉಸ್ತುವಾರಿಯನ್ನಾಗಿ ಹಾಕಿದ್ದೇವೆ. ಅವರು ಕೂಡ ಅಲ್ಲಿ ಸುಮಾರು 15 ದಿವಸಗಳ ಕಾಲ ಅಲ್ಲಿ ಕ್ಯಾಂಪ್ ಮಾಡಿ ಚುನಾವಣೆಯ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದರು. ಜಿಲ್ಲೆಯಿಂದ ಸುಮಾರು 26 ಜನರನ್ನು ನಾವು ವೀಕ್ಷಕರಾಗಿ ಕಳಿಸಿದೆವು. ಅವರು ಕೂಡ ಮತ್ತು ಬ್ಲಾಕಿನಿಂದ ಕೂಡ ಎಲ್ಲರೂ ಒಂದು ಸಂಘಟಿತ ಹೋರಾಟದಿಂದಾಗಿ ಅಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಮತ್ತು ಯುನೈಟೆಡ್ ಆಗಿ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಯಾವುದೇ ಒಂದು ವ್ಯತ್ಯಾಸಗಳಿಲ್ಲದೆ, ಕೆಲವರಿಗೆ ಟಿಕೆಟ್ ಕೊಡುವಾಗ ವ್ಯತ್ಯಾಸ ಆಗಿತ್ತು. ಟಿಕೆಟ್ ಹಂಚಿಕೆ ಮಾಡುವಾಗ 4-5 ಜನ, ಕೆಲವು ಕಡೆ 8-10 ಜನ ಕೂಡ ಆಸ್ಪಿರೆಂಟ್ಸ್ ಇದ್ದರು. ಆದರೆ ಕೊಡಲಿಕ್ಕೆ ಆಗೋದು ಒಬ್ಬರಿಗೆ. ಚುನಾವಣೆ ಟಿಕೆಟ್ ಘೋಷಣೆ ಆದ ನಂತರ ಎಲ್ಲರನ್ನ ಸಂಪರ್ಕ ಮಾಡಿ ಬ್ಲಾಕ್ನಿಂದ ಹಿಡಿದು ನಾವೆಲ್ಲರೂ ಅವರನ್ನು ಪಕ್ಷದ ಕೆಲಸ ಮಾಡುವಲ್ಲಿ, ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಎಲ್ಲರೂ ಕೂಡ ಕೆಲಸ ಮಾಡಿದೆ. ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಚುನಾಯಿತರಾದ 8 ಜನ ಅಭ್ಯರ್ಥಿಗಳು, ಪರಾಜಿತರಾದಂಥ 5 ಜನ ಅಭ್ಯರ್ಥಿಗಳು, ಅವರಿಗೂ ಕೂಡ ಅಭಿನಂದನೆಗಳು. ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ, ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಚುನಾವಣೆ ಸೋಲು ಗೆಲುವು ಆಗ್ತದೆ. ಆದ್ದರಿಂದ ಇವತ್ತು ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸಿಕೊಂಡು ನಾವು ಒಂದು ಪಟ್ಟಣ ಪಂಚಾಯತನ್ನು ಮಾದರಿ ಪಂಚಾಯತನ್ನಾಗಿ ನಾವು ರೂಪಿಸಬೇಕು ಅನ್ನೋಂಥ ಒಂದು ಪ್ರಣಾಳಿಕೆಯನ್ನು ಕೂಡ ಕೊಟ್ಟಿದ್ದೆವು. ಆದ್ದರಿಂದ ಅವರಿಗೆ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ನಾವು ಗೆದ್ದಂಥ ಅಭ್ಯರ್ಥಿಗಳಿಗೆ ನಾವು ಏನೆಲ್ಲ ಚುನಾವಣೆಯ ಭರವಸೆಗಳನ್ನು, ಸ್ಥಳೀಯ ಪ್ರಣಾಳಿಕೆಯನ್ನು ಮಾಡಿದ್ದೇವೋ ಅದರಂತೆ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಮತ್ತು ಮತದಾರರ ಬಾಂಧವರ ವಿಶ್ವಾಸವನ್ನು ಗಳಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇವೆ. ಇವತ್ತು ನಮಗೆ
ಚುನಾವಣೆಯಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಗೆಲುವಾಗಬೇಕಾದ್ರೆ ನಮಗೆ ಆ ಒಂದು ಒಗ್ಗಟ್ಟಿನ ಹೋರಾಟದೊಂದಿಗೆ ಈ ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು ಕೂಡ ನಮಗೆ ಸಹಕಾರಿಯಾಗಿದೆ. ನಾವು ಮನೆ ಮನೆಗೆ ಹೋಗುವಂಥ ಸಂದರ್ಭ ಮಹಿಳೆಯರು ಬಹಳಷ್ಟು ಕೊಂಡಾಡಿದ್ದಾರೆ ಸರ್ಕಾರವನ್ನು. ಸರ್ ಹೇಳ್ತಾರೆ, ನಮ್ಮ ದುಡ್ಡನ್ನೇ ನಮಗೆ ಕೊಟ್ಟದಲ್ಲ ಅಂತ ಹೇಳ್ತಾರೆ. ಹೌದು, ಆದರೆ ಚರಿತ್ರೆಯಲ್ಲಿ ಯಾರು ಕೊಟ್ಟಿಲ್ಲ ಅಲ್ವಾ? ನಿಮ್ಮ ಸರ್ಕಾರ ಕೊಟ್ಟಿದೆ, ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಮತ್ತು ನಾವು ಖಂಡಿತ ಬೆಂಬಲಿಸ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದೇ ರೀತಿ ಪಂಚ ಗ್ಯಾರಂಟಿಗಳು ನಮಗೆ ಸಹಕಾರಿಯಾಗಿವೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು. ಅದನ್ನು ಕೂಡ ನಾವು ಸುಮಾರು 5 ಗ್ಯಾರಂಟಿಗಳನ್ನು 100 ದಿವಸದಲ್ಲಿ ಅನುಷ್ಠಾನ ಮಾಡಿದ್ದೇವೆ. BJPಯವರು ಹೇಳಿದರು, ನೀವು ಗ್ಯಾರಂಟಿಗಳನ್ನು ಹೇಳ್ತೀರಿ, ನಿಮ್ಮಿಂದ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗುವುದಿಲ್ಲ, ಸರ್ಕಾರದಲ್ಲಿ ದುಡ್ಡಿದೆ, ದುಡ್ಡು ಎಲ್ಲಿದೆ, ದುಡ್ಡು ಎಲ್ಲಿಂದ ತರ್ತೀರಿ ಅನ್ನುವಂಥದ್ದನ್ನು ಚುನಾವಣೆಯ ಪೂರ್ವದಲ್ಲಿ ಹೇಳಿದರು. ಮತ್ತು ಘೋಷಣೆ ಆಗಿ ಎಲ್ಲ ಗ್ಯಾರಂಟಿಗಳು ಕೂಡ ಅನುಷ್ಠಾನ ಆಗಿ ಜನರ ಕೈಗೆ ಸೇರಿದ ಮೇಲೆ ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಮಾಡಿದರು. ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. 99.9% ಭಾಗದಷ್ಟು ಇಂಪ್ಲಿಮೆಂಟ್ ಆಗಿದೆ. ಸ್ವಲ್ಪ ಒಂದು 0.5% ಉಳಿದಿದ್ದರೆ ಅದು ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಮಾತ್ರ. ಮತ್ತು ಉಳಿದ 4 ಕಾರ್ಯಕ್ರಮಗಳು ಕೂಡ 100%. ಯಾಕೆಂದರೆ ಶಕ್ತಿಯಲ್ಲಿ ಏನೂ ಸಮಸ್ಯೆ ಇಲ್ಲ, ದುಡ್ಡು ಕೊಡಲಿಕ್ಕಿಲ್ಲ, ಕರೆಂಟ್ ಬಿಲ್ ಕಟ್ಟಲಿಕ್ಕಿಲ್ಲ, ಯುವ ನಿಧಿ ಬರ್ತಾ ಇದೆ, ಅಕ್ಕಿ ಬರ್ತಾ ಇದೆ. ಈ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡುವಂಥ ಕಾರ್ಯಕ್ರಮದಲ್ಲಿ ಕೆಲವು ತಾಂತ್ರಿಕ ದೋಷಗಳಿಂದಾಗಿ ಮಾತ್ರ ಬಾಕಿಯಾಗಿದೆ. ಅಂದರೆ ಈ GST ಮತ್ತು ಇನ್ಕಮ್ ಟ್ಯಾಕ್ಸ್ ಅನ್ನುವಂಥದ್ದು ಇರಬಾರ್ದು, GST ಕಟ್ಟುವವರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಇಲ್ಲ ಅನ್ನುವಂಥದ್ದರ ಇರುವುದರಿಂದ ಅದು ತೊಂದರೆ ಆಗಿದೆ. ಈ ಇನ್ಕಮ್ ಟ್ಯಾಕ್ಸ್ ಎಲ್ಲಿ ಸಮಸ್ಯೆ ಆಯಿತು ಅಂತ ಹೇಳಿದರೆ, ಕೇಂದ್ರ ಸರ್ಕಾರದವರು ಹಿಂದೆ ಒಮ್ಮೆ ಈ ಪಾನ್ ಕಾರ್ಡ್ ಲಿಂಕ್ ಮಾಡುವಂಥದ್ದನ್ನು ಅನುಷ್ಠಾನ ಮಾಡಿದರು. ಪಾನ್ ಕಾರ್ಡ್ ಲಿಂಕ್ ಆಗಲೇಬೇಕು ಅಂತೇಳಿ. ಆ ಸಂದರ್ಭ ಪಾನ್ ಕಾರ್ಡ್ ಲಿಂಕ್ ಮಾಡದವರಿಗೆ ಒಂದು ಡೆಡ್ಲೈನ್ ಕೊಟ್ಟು 1,000 ರೂಪಾಯಿ ಫೈನ್ ಹಾಕಿದರು. ಆ ಡೆಡ್ಲೈನ್ನ ನಂತರ ಯಾರು ರಿನ್ಯೂ ಮಾಡ್ತಾರೆ ಅವರಿಗೆ 1,000 ರೂಪಾಯಿ ಫೈನ್. ಆ 1,000 ರೂಪಾಯಿ ಫೈನ್ ಕಟ್ಟಿದ್ದು ಅದು ಸರ್ಕಾರಕ್ಕೆ ಹೋಗಲಿಲ್ಲ, ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿದೆ. ಆದ್ದರಿಂದ ಅವರು ಇನ್ಕಮ್ ಟ್ಯಾಕ್ಸ್ ಪೇ ಅಂತೇಳಿ ಅವರ ರೆಕಾರ್ಡ್ನಲ್ಲಿ ಅವ್ರು ಇನ್ಕಮ್ ಟ್ಯಾಕ್ಸ್ ಪೇ ಅಂತ ಬಂದಿದೆ. ಸೊ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ. ಅದೊಂದು ದೋಷದಿಂದಾಗಿ ಉಳ್ಕೊಂಡಿದೆ. ಮತ್ತು ಕೆಲವು ಒಂದೆರಡು ಕೇಸ್ಗಳು ಬ್ಯಾಂಕಿನ KYC ಕೊಡೋದ್ರಲ್ಲಿ ಅಥವಾ ಇನ್ನಿತರ ಸಣ್ಣ ಸಣ್ಣ ಸಮಸ್ಯೆಗಳಿಂದಾಗಿ GSTಯಿಂದ ಕೂಡ ಕೆಲವರಿಗೆ ಕೂಡ GST ಕೂಡ ಅದೇ ಸಮಸ್ಯೆ ಆಗಿದೆ. ಈಗ ಈ ಫೋನ್ಪೇಯಿಂದಾಗಿ ಅಂಥ ಸಮಸ್ಯೆಗಳಿಂದಾಗಿ ಉಳಿದಿದೆ ಹೊರತು ಅದು ಕೂಡ 1% ಕೂಡ ಇರಲಿಕ್ಕಿಲ್ಲ. ಅದನ್ನು ಕೂಡ ಸರಿ ಮಾಡಬೇಕು ಅಂತೇಳಿ ನಾವು ಮತ್ತೆ ಉಸ್ತುವಾರಿ ಮುಖಾಂತರ ಸರ್ಕಾರವನ್ನು ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದು ಕೂಡ ಸರಿ ಆಗ್ಬೋದು. ಆದ್ದರಿಂದ ನಮ್ಮ ಸರ್ಕಾರ ಕೂಡ ಒಳ್ಳೆಯ ಜನಪರ ಕೆಲಸವನ್ನು ಮಾಡಿದೆ, ಜನರ ಮನವನ್ನು ಗೆದ್ದಿದೆ, ನುಡಿದಂತೆ ನಡೆದಿದೆ. ಮುಂದೆ ಕೂಡ 2.5 ವರ್ಷ ಆಗ್ತಾ ಬಂತು. 2.5 ವರ್ಷದಲ್ಲಿ ಮತ್ತೆ ಚುನಾವಣೆ ಸಂದರ್ಭ. ಒಂದು ಕಡೆಯಿಂದ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಲಿಲ್ಲ ಅನ್ನುವಂಥ ಕೂಗು ಕೂಡ ಇದೆ. ಆದರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ ರೀತಿಯಲ್ಲಿ ಆಗಬೇಕು ಆ ರೀತಿಯಲ್ಲಿ ಆಗ್ತಾ ಇದ್ದಾವೆ. ಹೆಚ್ಚುವರಿಯಾಗಿ ಆಗ್ತಾ ಇಲ್ಲ ಅಂತೇಳಿ ಸರ್ಕಾರ ಇವತ್ತು ಜನರ ಅಭಿವೃದ್ಧಿ ಅಂತಲೇ ಕೇವಲ ಮಾರ್ಗ ಮಾಡೋದು, ಬಿಲ್ಡಿಂಗ್ ಕಟ್ಟೋದು ಮಾತ್ರ ಅಭಿವೃದ್ಧಿ ಅಲ್ಲ. ಜನಜೀವನದ ಮಟ್ಟವನ್ನು ಸುಧಾರಿಸೋದು ಕೂಡ ಅಭಿವೃದ್ಧಿ. ಜನರ ಜೀವನ ಮಟ್ಟ ಸುಧಾರಿಸೋದೇ ಇದ್ದಲ್ಲಿ ಯಾವ ಅಭಿವೃದ್ಧಿ ಮಾಡಿಯೂ ಪ್ರಯೋಜನ ಇಲ್ಲ. ಜನರಿಗೆ ಊಟಕ್ಕಿಲ್ಲದೆ ಮನೆಯಲ್ಲಿರುವಾಗ ಅವನಿಗೆ ಮಾರ್ಗ ಯಾಕೆ, ಫ್ಲೈಟ್ ಯಾಕೆ, ಬಸ್ ಯಾಕೆ, ಯಾವುದು ಬೇಡ. ಆದ್ದರಿಂದ ಅವರ ಜನಜೀವನ ಮಟ್ಟ ಕೂಡ ಏರಿಕೆ ಆಗಬೇಕು. ಬಡತನದಲ್ಲಿ ಇರುವವರಿಗೆ, ಅವರ ಮಕ್ಕಳಿಗೆ ಕೂಡ ಪ್ರಯೋಜನ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಈ ಗ್ಯಾರಂಟಿಗಳು. ಇದಕ್ಕೆ ಸುಮಾರು 55,000 ಕೋಟಿ ಹೋಗ್ತಾ ಇದೆ. ಸುಮಾರು 10,000 ಕೋಟಿ ರೂಪಾಯಿ ಕೃಷಿ ಪಂಪ್ ಸೆಟ್ಗೆ ಹೋಗ್ತಾ ಇದೆ. ಇಂಥದ್ರಿಂದಾಗಿ ಜನರಿಗೆ ಅದು ಪ್ರಯೋಜನ ಆಗ್ತಾ ಇರೋದ್ರಿಂದ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ. ಅಂದರೆ ಯಾವ ರೀತಿ ಆಗಬೇಕು ಅದು ಆ ರೇಷಿಯೋಲ್ಲಿ ಆಗ್ತಾ ಇದೆ ಅನ್ನೋದನ್ನು ನಾನು ನಮ್ಮ BJP ಸ್ನೇಹಿತರಿಗೆ ಕೂಡ ಹೇಳುವಂಥದ್ದು. ಮುಂದೆ ಕೂಡ ನಮ್ಮ ಸರ್ಕಾರವೇ ಈ ಗ್ಯಾರಂಟಿ ಮತ್ತು ನಮ್ಮ ಜನಪರ ಆಡಳಿತದಿಂದಾಗಿ ಬರ್ತದೆ ಅನ್ನುವಂಥ ವಿಶ್ವಾಸ ಕೂಡ ನಮ್ಮಲ್ಲಿದೆ. ಅದರ ಈಗ ಒಳ ಮೀಸಲಾತಿ ಸಮಸ್ಯೆ ಆಗಿತ್ತು. ಸುಮಾರು 3 ದಶಕಗಳಿಂದ ಹೋರಾಟವನ್ನು ಮಾಡ್ತಾಯಿದ್ರು ಒಳ ಮೀಸಲಾತಿಗಾಗಿ. ಒಳ ಮೀಸಲಾತಿಯನ್ನು ಇವತ್ತು ಸಮರ್ಪಕವಾಗಿ ಅನುಷ್ಠಾನ ಮಾಡಿದಂಥ ಒಂದು ಗೌರವ, ಹೆಮ್ಮೆ ನಮ್ಮ ಪಕ್ಷಕ್ಕೆ ಬರ್ತದೆ, ನಮ್ಮ ಸರ್ಕಾರಕ್ಕೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ಎಷ್ಟು ಅದೊಂದು ಥರ ಜೋನಿಗೂಡಿಗೆ ಕೈ ಹಾಕಿದಂತೆ.
ಯಾವ ರೀತಿಯಲ್ಲಿ ಕೂಡ ಅದನ್ನು ಒಂದು ಎಲ್ರಿಗೂ ಸಮಾಧಾನ ಪಡಿಸಲಿಕ್ಕೆ ಬಹಳ ಕಷ್ಟ ಇತ್ತು. ಇವತ್ತು ಅದನ್ನು ಬಹಳಷ್ಟು ನಾಜೂಕಿಂದ, ಯಾವುದೇ ಅಸಮಾಧಾನ ಇಲ್ಲದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ರಿಗೂ ನ್ಯಾಯ ಒದಗಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಯಾವುದೇ ಅಪಸ್ವರ ಇಲ್ಲ, ಅಥವಾ ಎಲ್ಲ ನಾಯಕರುಗಳು ಕೂಡ ಅದರಲ್ಲಿ ಸಂತುಷ್ಟರಾಗಿದ್ದಾರೆ. ಅದನ್ನು ಅನುಷ್ಠಾನ ಮಾಡಿದ್ದೇವೆ. ದಲಿತ ಸಮಾಜದವರಿಂದ ಕೂಡ ಎಲ್ಲೆಡೆಯಿಂದ ಸ್ವಾಗತ ಬರ್ತಾ ಇದೆ. ಮಾತ್ರ BJPಯವರು ಒಂದು ಆಕ್ಷೇಪಣೆ ಮಾಡಬೇಕು, ವಿರೋಧಕ್ಕಾಗಿ ವಿರೋಧ ಅನ್ನುವಂಥದ್ದು ಅವರ ಭಾವನೆ, ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಇದೊಂದು ಐತಿಹಾಸಿಕ ತೀರ್ಮಾನ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಿರುವಂಥದ್ದು ಐತಿಹಾಸಿಕ ತೀರ್ಮಾನ ಅಂತ ಹೇಳಲಿಕ್ಕೆ ನಾನು ಬಯಸುವಂಥದ್ದು. ಅಲ್ಲಿನ ಜಿಲ್ಲಾ ಪಂಚಾಯತ್ನ ಸದಸ್ಯರೊಬ್ಬರು ಮಾಜಿ ನಮ್ಮ ಕಡಬದಲ್ಲಿ ಹಣ ಹೆಂಡ ಹಂಚಿ ಪಟ್ಟಣ ಪಂಚಾಯತ್ ಕಾಂಗ್ರೆಸ್ ಕೈಗೆ ಹೋಗಿದೆ ಅಂತ ಹೇಳಿದ್ದಾರೆ. ಬಹುಶಃ ಆವತ್ತು ನಮಗೆ ಚುನಾವಣೆಯ ದಿವಸವೇ ರಿಪೋರ್ಟ್ ಬಂತು ಯಾರು ಕೆಲಸ ಮಾಡಿದ್ದಾರೆ ಅಂತ. ಅವರಿಗೆ ಸ್ವಲ್ಪ ಅಭ್ಯಾಸ ಜಾಸ್ತಿ, ತಾನು ಮಾಡೋದು ಇನ್ನೊಬ್ಬರ ಮುಖಕ್ಕೆ ಒರೆಸೋದು. ಚುನಾವಣೆಯ ದಿವಸ ಎಷ್ಟು ಬುದ್ಧಿವಂತರು ಅವರು, ಭ್ರಷ್ಟಾಚಾರ ಅಥವಾ ಇಂಥ ದುಷ್ಕೃತ್ಯಗಳಿಗೆ ಎಷ್ಟು ಬುದ್ಧಿವಂತರು ಅಂತ ಹೇಳಿದರೆ, ಚುನಾವಣೆಯ ದಿವಸ ಅವರಿಗೆ ಗೊತ್ತು ವಾರ್ಡ್ನಲ್ಲಿ ಯಾರು ಇರುವುದಿಲ್ಲ, ಎಲ್ಲ ಬೂತ್ನ ಹತ್ರ ಇರ್ತಾರೆ, ಕಾರ್ಯಕರ್ತರೆಲ್ಲ ಬೂತ್ನ ಹತ್ರ ಇರ್ತಾರೆ. ಈ ಸಂದರ್ಭವನ್ನು ಅವರು ಪ್ರಯೋಜನ ಪಡ್ಕೊಂಡು 4 ವಾರ್ಡ್ಗಳಲ್ಲಿ ಹಣ ಹಂಚಿದ್ದಾರೆ. 4 ವಾರ್ಡ್ಗಳಲ್ಲಿ ಹಣ ಹಂಚಿದ್ದಾರೆ. ಅದರಲ್ಲಿ 2 ವಾರ್ಡನ್ನು ಕಿತ್ಕೊಂಡ್ರು. 2 ವಾರ್ಡಲ್ಲಿ ಆದರೂ ನಮಗೆ ದೊಡ್ಡ ಮಟ್ಟದ ಗೆಲುವಾಯಿತು. ಮಾಡಿದ್ದು ಅವರು ಮಾಡಿದ್ದನ್ನು ಇವತ್ತು ಕಾಂಗ್ರೆಸ್ ಮಾಡಿದೆ ಅಂತ ಹೇಳಲಿಕ್ಕೆ ಅವರು ಹೊರಟಿದ್ದಾರೆ. ಅಂತ ಯಾವುದೇ ಕೃತ್ಯದಲ್ಲಿ ಕಾಂಗ್ರೆಸ್ ಪಕ್ಷ ತೊಡಗಿಸಿಕೊಳ್ಳಿಲ್ಲ. ನಮ್ಮ ಜಂಟಿ ಹೋರಾಟ, ಜನರಿಗೆ ಹಿಂದೆ ಕೂಡ ಕಾಂಗ್ರೆಸ್ ಪಕ್ಷದ ಪಂಚಾಯತ್ ಇರುವಾಗ ಏನು ಪ್ರಯೋಜನ ಮಾಡಿದೆ ಅದನ್ನು ಜನರು ನೆನಪಿಟ್ಕೊಂಡಿದ್ರು. ನಾವು ಒಳ್ಳೆ 13 ಅಭ್ಯರ್ಥಿಗಳು ಕೂಡ ಒಳ್ಳೆಯ ಅಭ್ಯರ್ಥಿಗಳು, ಅವರಿಗೆ ಅಭ್ಯರ್ಥಿ ಕೂಡ ಸರಿಯಾಗಿ ಸಿಗಲಿಲ್ಲ. ಹೆಚ್ಚಾಗಿ ವಾರ್ಡ್ ನಂಬರ್ 1ರಲ್ಲಿ BJPಗೆ ಸಿಕ್ಕಿದಂಥ ಮತ 0. ನಾವು ಕಾರ್ಯಕರ್ತರ ಸಭೆಯಲ್ಲಿ ಉಸ್ತುವಾರಿ ಸಚಿವರಿರುವಾಗಲೇ ನಾವು ಘೋಷಣೆ ಮಾಡಿದ್ದೆವು, BJPಗೆ ಈ ಸಲ 0 ಕೊಡ್ತೇವೆ ಅಂತೇಳಿ. ಅಂದರೆ 13ರಲ್ಲಿ ಗೆಲ್ಲುವ ವಿಶ್ವಾಸ ನಮಗೆ ಇತ್ತು ಚುನಾವಣೆ ಪೂರ್ವದಲ್ಲಿ. ಹೌದು, ಬೂತ್ ಅಧ್ಯಕ್ಷ ಓಟ್ ಹಾಕಲಿಲ್ಲ BJPಗೆ. ಕ್ಯಾಂಡಿಡೇಟ್ ಹೊರಗಿನವರು, ಅವರಿಗೆ ಅಲ್ಲಿ ಓಟ್ ಇರಲಿಲ್ಲ. 2 ಪ್ರಪೋಸರ್ಸ್ ಏನಿದ್ದಾರೆ ಅವರು ಕೂಡ ಓಟ್ ಹಾಕಲಿಲ್ಲ. 0 ಸುತ್ತಿಕೊಂಡು ಇವತ್ತು ಹೆಂಡ ಹಾಕಿದ್ದಾರೆ. ನಾವೇನು ಅಲ್ಲಿಯ 799 ಮತದಾರರಿದ್ದರು, 600 ಚಿಲ್ಲರೆ ಓಟ್ ಪೋಲಾಗಿದೆ. ಏನು 600 ಚಿಲ್ಲರೆ ಓಟಿಗೂ ಏನು ಅವರು ಅಷ್ಟು ಗೊತ್ತಿಲ್ಲದವರು ಹಾಗಾದರೆ ಕಾಂಗ್ರೆಸ್ ಪಕ್ಷಕ್ಕೆ, ಅಥವಾ ಇನ್ನು ಇಂಡಿಪೆಂಡೆಂಟ್ ಒಬ್ಬರು 100 ಚಿಲ್ಲರೆ ಓಟ್ ತಗೊಂಡಿದ್ದಾರೆ. 0 ತೆಗೆದುಕೊಂಡಿದ್ದಾರೆ. ಇನ್ನೂ ಕೂಡ ಇವರು ಏನು ಮಾತಾಡ್ತಾರೆ? ಭಾರತೀಯ ಜನತಾ ಪಕ್ಷ ಒಂದು ನ್ಯಾಷನಲ್ ಪಾರ್ಟಿ, ಇವರಿಗೆ ಒಂದು ವಾರ್ಡ್ನಲ್ಲಿ 799 ಓಟ್ನಲ್ಲಿ ಇವರಿಗೆ ಕ್ಯಾಂಡಿಡೇಟ್ ಸಿಗಲಿಲ್ಲ, ಹೊರಗಿನ ತಂದು ಹಾಕಿದ್ರು. ಅದು ಪರವಾಗಿಲ್ಲ, ಲಿಮಿಟ್ ಒಳಗೆ ಯಾರು ಹಾಕ್ಬೋದು, ಅದು ಸಮಸ್ಯೆ ಅಲ್ಲ. ಇವರಿಗೆ ಯಾರು ಪ್ರಪೋಸ್ ಮಾಡಿದ್ದಾರೆ ಇಬ್ಬರು, ಅವರು ಓಟ್ ಹಾಕಲಿಲ್ಲ. ಅವರ ಬೂತ್ ಅಧ್ಯಕ್ಷ ಓಟ್ ಹಾಕಲಿಲ್ಲ. ಇವರ ಕಾರ್ಯಕರ್ತರು ಇಲ್ವ ಹಾಗಾದ್ರಲ್ಲಿ? ಇಂಥದ್ದನ್ನು ಹಿಡ್ಕೊಂಡು ಸುಮ್ಮನೆ ಕಾಂಗ್ರೆಸ್ ಪಕ್ಷದವರು ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತೇಳಿ ಸುಮ್ಮನೆ ಆಪಾದನೆ ಮಾಡುವಂಥದ್ದು ಸರಿಯಲ್ಲ. ಇವರು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತೇಳಿ ನಾನು ಅವರಿಗೆ ವಿನಂತಿಸಿಕೊಂಡು, ಇವತ್ತು ಕೆಲವು ವಿಚಾರಗಳು ಹಬ್ಬ ಹರಿದಿನ ಬರ್ತಾ ಇದೆ. ಹಬ್ಬ ಹರಿದಿನ ಬರುವಂಥ ಸಂದರ್ಭ ಕೆಲವು ಅಡೆತಡೆಗಳು ಕೂಡ ಅಧಿಕಾರಿಗಳ ಮಟ್ಟದಲ್ಲಿ ಆಗ್ತಾ ಇರುವಂಥದ್ದು ನಾವು ಸರಿಪಡಿಸುವಂಥ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಆ ಬಗ್ಗೆ ಸನ್ಮಾನ್ಯ ಪದ್ಮರಾಜರವರು ತಮ್ಮ ಮುಂದೆ ಮಾತನಾಡ್ತಾರೆ. ನಾವು ಕಂಪ್ಲೇಂಟ್ ನಾವು ಕೊಟ್ಟಿಲ್ಲ, ನಾವು ಹಂಚಿದ್ದಕ್ಕೆ ಅವರು ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಡುವಂಥ ವಿಚಾರ ಅಲ್ಲ. ನಾವು ಅದನ್ನು ಎಲ್ಲಿಯೂ ಹೇಳಲಿಲ್ಲ. ನಾವು ಹಂಚಿಲ್ಲ, ನಾನು ಹೇಳಿದಲ್ಲ ನಾವು ಹಂಚಿಲ್ಲ, ಅದನ್ನು ಹೇಳಿದ್ವಿ. ನಾವು ಹಂಚಿದ್ದಕ್ಕೆ ನಾವು ಹಂಚಿದ್ದಕ್ಕೆ ಅವರು ಕೊಡಲಿಲ್ಲ ನೀರು ಪಂಡರ ಈ ತತ್ತದ ಬಂಡ. ಇಲ್ಲ ಸಾರಿ ಗೊತ್ತಾಗಿಲ್ಲ. ಹೌದು, ಆರೋಪ ಇಲ್ಲ. ನಾವು ಹಂಚಲಿಲ್ಲ. ನಾನು ಹಾಗೆ ಹೇಳಿದ್ರೆ ಒಂದು ವೇಳೆ ತಪ್ಪದು, ಅದಿಲ್ಲ, ನಾನು ಹೇಳಿಲ್ಲ. ಏನೋ ಬಾಯಿ ತಪ್ಪಿ ಬಂದಿರ್ಬೋದು. ಮತ್ತೆ ಇಲ್ಲ, ಈಗ ಈ ದೇಶದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಸ್ವಾಯತ್ತ ಸಂಸ್ಥೆಗಳಲ್ಲಿ ಸ್ವಾಯತ್ತತೆ ಇಲ್ಲ. CBI ಕೈವಶ, ED ಕೈವಶ, EC
ಕೈವಶ, ಎಲ್ಲದನ್ನು ಕೋರ್ಟು ಎಲ್ಲದನ್ನೂ ಕೈವಶ ಮಾಡಿಕೊಂಡು ಯಾವ ಕಂಪ್ಲೇಂಟಿಗೆ ಅಲ್ಲಿ ಆಧಾರ ಕೊಡಿ ಏನು ಮಾಡಲಿಕ್ಕಿದೆ? ಜನರು ಅದನ್ನು ಇನ್ನು ಏನು ತೀರ್ಮಾನ ತೆಗೆದುಕೊಳ್ತಾರೆ. ನಾವು ಜನರ ಕೋರ್ಟಿಗೆ ಅದನ್ನು ಕೊಟ್ಟಿದ್ದೇವೆ. ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಸುತ್ತಿ ಅದನ್ನೊಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇಶ ಸುತ್ತಿ ಅದನ್ನು ಪ್ರಚಾರಪಡಿಸ್ತಾ ಇದ್ದಾರೆ. ಬಿಹಾರದಲ್ಲಿ ಕೂಡ ಪ್ರಚಾರಪಡಿಸ್ತಾ ಇದ್ದಾರೆ. ಬಿಹಾರದಲ್ಲಿ 13 ದಿವಸಗಳ ಕಾಲ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಜನರ ತೀರ್ಮಾನ ಏನಿದೆ, ಜನರ ಕೋರ್ಟಿಗೆ ನಾವು ಕೊಟ್ಟಿದ್ದೇವೆ. ಜನರು ಹೋಗ್ತಾರೆ, ಬಿಡ್ತಾರೆ, ಅವರಿಗೆ ಬಿಟ್ಟಿದ್ದು. ಮೊನ್ನೆ ಗಮನಿಸಿರ್ಬೋದು, ಬಹುಶಃ ವಿಧಾನಸಭೆಯಲ್ಲಿ ನಮ್ಮ ಶಾಸಕರುಗಳು, ದಕ್ಷಿಣ ಕನ್ನಡದ ಶಾಸಕರುಗಳು ಒಂದಿಬ್ಬರು ವಿಚಾರಗಳನ್ನೆತ್ತಾರೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಹಿಂದೂಗಳ ಬಗ್ಗೆ ಸರ್ಕಾರದಿಂದಲೇ ಅಡಚಣೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ವಿಧಾನಸಭೆಯಲ್ಲಿ ಇರ್ತಾರೆ. ಬಹುಶಃ ಇದಕ್ಕೆ ಒಂದು ಸ್ಪಷ್ಟನೆ ಕೊಡಲಿಕ್ಕೆ ನಾನು ಇಚ್ಛಿಸ್ತಿದ್ದೇನೆ. ಬಿಜೆಪಿ ಅವರ ಬಂಡವಾಳವೇ ಧರ್ಮದ ವಿಚಾರದಲ್ಲಿ ರಾಜಕೀಯ ಮಾಡುವಂಥದ್ದನ್ನು ಅವರು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಾನು ಹೇಳ್ತಾ ಇದ್ದೇನೆ, ಯಾವುದೇ ಹಬ್ಬಗಳಿಗೆ, ಯಾವುದೇ ಧರ್ಮದ ಹಬ್ಬಗಳಿಗೆ ಆಚರಣೆ ಮಾಡೋದಕ್ಕೆ ಎಲ್ಲಿಯೂ ಕೂಡ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಅದನ್ನು ತಾವೆಲ್ಲರೂ ಯಾರು ಆಯೋಜನೆ ಮಾಡ್ತಾರೆ ಅವರು ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ವೈಭವವಾದಂಥ ಆಚರಣೆಗೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಅಡಚಣೆಗಳಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಈಗ ಈ ಟೈಮಿಂಗ್ಸ್ ಬಗ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಇದು ಬಿಜೆಪಿ ಸರ್ಕಾರ ಇರುವಾಗಲೇ ಟೈಮಿಂಗ್ಸ್ನ ಬಗ್ಗೆ ಒಂದು ಕಾನೂನನ್ನು ತಂದಿರುವಂಥದ್ದು. ಅಧಿಕಾರಿಗಳ ಕೆಲಸ ಏನಿರುತ್ತೆ ಅಂತಂದ್ರೆ, ಕಾನೂನು ಏನಿದೆ ಅದನ್ನು ಪಾಲನೆ ಮಾಡುವಂಥದ್ದು. ಆದರೂ ಕೂಡ ಆಯಾಯ ಭೌಗೋಳಿಕ ಪ್ರದೇಶದಲ್ಲಿ ನಡೆಯುವಂತಹ ಹಬ್ಬ ಹರಿದಿನಗಳಿಗೆ ಅದನ್ನು ಏನು ನಾವು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಿಕ್ಕೆ ಜಿಲ್ಲಾಡಳಿತ, ಪೊಲೀಸ್ನವರು ಕೂಡ ಸಹಕಾರವನ್ನು ಹಿಂದೆ ಕೊಟ್ಟಿದ್ದಾರೆ, ಈಗಲೂ ಕೂಡ ಕೊಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಈ ಥರದ್ದು ತೊಂದರೆ ಇಲ್ಲ. ಈ ಬಾರಿಯೂ ಕೂಡ ನಾವು ಧೈರ್ಯದಿಂದ ಹೇಳ್ತಾ ಇದ್ದೇವೆ, ನಮ್ಮ ಇನ್ನು ಮುಂದೆ ಬರುವಂತಹ ಗಣೇಶೋತ್ಸವ ಆಗಿರ್ಬೋದು ಅಥವಾ ದಸರಾ ಉತ್ಸವದಲ್ಲಿ ಕೂಡ ಈ ಹಿಂದೆ ನಾವು ಯಾವ ರೀತಿ ಮಾಡ್ತಾ ಇದ್ದು ಅದನ್ನು ಶ್ರದ್ಧಾಭಕ್ತಿ ಪೂರ್ವಕವಾಗಿ ಮಾಡಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಬಗ್ಗೆ ನಾನು ನಿನ್ನೆ ನಮ್ಮ ಕಮಿಷನರ್ಗಳನ್ನು ಕೂಡ ನಾನು ಭೇಟಿಯಾಗಿದ್ದೆ. ಖಂಡಿತವಾಗ್ಲೂ ಅವರಲ್ಲಿಯೂ ಕೂಡ ಅವರು ಹೇಳ್ತಾರೆ, ಕಾನೂನನ್ನು ಪೊಲೀಸ್ನವರು ನೀವು ಕಾನೂನನ್ನು ಮೀರಿ ಮಾಡಿ ಅಂತ ಹೇಳಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಕಾನೂನಿನ ಚೌಕಟ್ಟಿನೊಳಗಡೆ ಮಾಡಿ. ಆದರೆ DJ ಅನ್ನುವಂಥದ್ರ ಬಗ್ಗೆ ವಿಶೇಷವಾಗಿ, DJ ಅನ್ನುವಂಥದ್ದು ಖಂಡಿತವಾಗ್ಲೂ ನಮ್ಮ ಸಂಸ್ಕೃತಿಯು ಕೂಡ ಅಲ್ಲ, ಇದನ್ನು ನಿಷೇಧಿಸಬೇಕು ಅಂತೇಳಿ ಹಿಂದಿನಿಂದಲೂ ಕೂಡ ಇತ್ತು. ಅದರ ಬಗ್ಗೆ ಕಠಿಣ ಕ್ರಮವನ್ನು ಅವರು ತೆಗೆದುಕೊಳ್ಳುತ್ತಿದ್ದಾರೆ ವಿನಃ ಬೇರೆ ಯಾವುದೇ ಆಚರಣೆಗೆ ತೊಂದರೆಗಳನ್ನು ಮಾಡಿದ್ದಿಲ್ಲ ಅನ್ನುವಂಥದ್ದು. ಮೊನ್ನೆ ಕೆಲವೊಂದು ಕಡೆ ಅನಗತ್ಯವಾಗಿ ಹೇಳಿದ್ರು. ಈಗ ತೊಕ್ಕೊಟ್ಟಿನಲ್ಲಿ ಇದರಲ್ಲೆಲ್ಲ ಇದು ಆಗಿದೆ, ಎಲ್ಲಿಯೂ ಕೂಡ ಸಮಸ್ಯೆ ಆಗಲಿಲ್ಲ. ಸಮಯಾವಕಾಶ 11 ಗಂಟೆ ಇದ್ರೂ ಕೂಡ 12, 1, 2 ಗಂಟೆಗಳ ತನಕ ಕೂಡ ಪ್ರೊಸೀಜರ್ ನಡೆದಿದೆ, ಎಲ್ಲಿಯೂ ಕೂಡ ತೊಂದರೆ ಮಾಡಲಿಲ್ಲ ಪೊಲೀಸ್ನವರು. ಈಗಲೂ ಅಷ್ಟೇ ಅವರ ಮನವಿ ಏನು ಅಂತ ಹೇಳಿದ್ರೆ, ಕಾನೂನಿನ ಪ್ರಕಾರ ನಾವು ನಡ್ಕೊಳ್ತೇವೆ. ಆ ಟೈಮಿಂಗ್ಸ್ ಬಗ್ಗೆ ನೀವು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡು ನಿಮ್ಮ ಒಂದು ಸಂಸ್ಕೃತಿಯ ಪ್ರಕಾರ ಆಚರಣೆಗೆ ಯಾವುದೇ ತೊಂದರೆ ನೀವು ಮಾಡಲಿಲ್ಲ, ನಮ್ದು ಯಾವುದೇ ಅಭ್ಯಂತರ ಇಲ್ಲ, ನಾವು ಕೂಡ ಯಾವುದೇ ತೊಂದರೆ ಮಾಡೋದಿಲ್ಲ ಅನ್ನುವಂಥದ್ದು ಇದನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ನಮ್ಮ ಹಿಂದೂ ಸಂಘಟನೆಗಳಾಗಲಿ ತಾವು ಆಚರಣೆ ಮಾಡುತ್ತಿರುವಂತಹ ಯಾವುದೇ ನಮ್ಮ ಹಬ್ಬಗಳು, ಹಿಂದೂ ಸಂಘಟನೆ ಅಂತಲ್ಲ, ಇವನ್ ಇಸ್ಲಾಂ ಧರ್ಮದ ಆಗಿರ್ಬೋದು, ಕ್ರೈಸ್ತ ಧರ್ಮದ ಆಗಿರ್ಬೋದು, ಜೈನ ಧರ್ಮದ್ದಾಗಿರ್ಬೋದು, ನಾವು ಹಿಂದೆ ಯಾವ ರೀತಿ ಆಚರಣೆಗಳನ್ನು ಮಾಡ್ತಾ ಇದ್ದೇವೆ ಅದನ್ನು ಹಾಗೆ ಮಾಡಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅನ್ನುವಂಥ ಮಾತನ್ನು ನಾನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಬಹುಶಃ ನಮ್ಮ ಶಾಸಕರುಗಳಿಗೆ ಇಂಥ ವಿಚಾರ ಬಿಟ್ಟರೆ ಬೇರೆ ಯಾವುದು ವಿಚಾರಗಳಿಲ್ಲ ವಿಧಾನಸಭೆಯಲ್ಲಿ ಮಾತಾಡಲಿಕ್ಕೆ. ಆ ಕಾರಣಕ್ಕೋಸ್ಕರ ಕೇವಲ ಇಂಥ ವಿಚಾರಗಳನ್ನು ಸದನದಲ್ಲಿ ಎತ್ತಿ ಜನರನ್ನು ತಪ್ಪು ದಾರಿಗೆ ಎಳೆಯುವಂಥ ಕೆಲಸಗಳನ್ನು ಇವರು ಮಾಡ್ತಾ ಹಿಂದಿನಿಂದಲೂ ನಿರತರಾಗಿದ್ದರೆ ಆ ಚಾಳಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ, ದಯವಿಟ್ಟು ಇಂಥ ಕೆಲಸಗಳನ್ನು ಇನ್ನಾದರೂ ಸ್ವಲ್ಪ ಬಿಡಿ. ಜನಪರ ಕೆಲಸಗಳು ಮಾಡುವಂತಹ ನಿಮ್ಮನ್ನು ಜನಗಳು ಆರಿಸಿ ಕಳಿಸಿರುವಂಥದ್ದು ಜನಪರ ಕೆಲಸಗಳನ್ನು ಮಾಡಲಿಕ್ಕೆ. ಆ ಕೆಲಸಗಳಿಗೆ ಏನು ಬೇಕು ಅದನ್ನು ಸಂಬಂಧಪಟ್ಟ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಅವ್ರ ಹತ್ರ ಚರ್ಚಿಸಿ ಆ ಕೆಲಸಗಳನ್ನು ಮಾಡುವತ್ತ ತಾವು ಗಮನ ಹರಿಸಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಈಗ ಪಕ್ಷ ಸಂಘಟನೆ, ಸರ್ಕಾರದ ಕಾರ್ಯಕ್ರಮ, ಇದು ಎರಡು ಬೇರೆ ಬೇರೆ.
ಪಕ್ಷ ಸಂಘಟನೆ ಯಾವತ್ತೂ ಅದು ಆಗ್ತಾನೆ ಇರ್ತದೆ. ಪಕ್ಷ ಇವತ್ತು ಸರ್ಕಾರ ಇದು ಜನರು ಓಟ್ ಕೊಡುವಂಥದ್ದು ಸರ್ಕಾರದ ಕಾರ್ಯಕ್ರಮಗಳನ್ನು ನೋಡಿ. ಪಕ್ಷ ಸಂಘಟನೆ ಅದು ಪಕ್ಷದ ಲೆವೆಲಲ್ಲಿ ಅದು ಆಗ್ತಾನೆ ಇರ್ತದೆ, ಅದಕ್ಕೇನು ಕಡಿಮೆ ಆಗೋದಿಲ್ಲ. ಆದ್ದರಿಂದ ಕೇವಲ ಪಕ್ಷ ಸಂಘಟನೆಯಿಂದಲೇ ಬಂದಿದೆ ಅನ್ನುವಂಥದ್ದು ಕೂಡ ಒಪ್ಪುವಂಥದ್ದಲ್ಲ. ಸರ್ಕಾರದ ಕಾರ್ಯಕ್ರಮಗಳು ಸರ್ಕಾರದ ಯಾವ ರೀತಿ ಅನುಷ್ಠಾನ ಮಾಡಿದೆ, ಸರ್ಕಾರ ಜನಜೀವನಕ್ಕೆ ಯಾವ ರೀತಿಯಲ್ಲಿ ಅವರು ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಭಾಳ ಪ್ರಾಮುಖ್ಯ. ನೀವು ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ, ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಂದ ಮೇಲೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ನಾವು ಸೋತ್ವಿ. ಅದನ್ನು ಜಿಲ್ಲಾಧ್ಯಕ್ಷರು ಬಂದ ಮೇಲೆ ಎಲ್ಲ ಸೋತೋಯ್ತು 8 ಇದ್ದದ್ದು 1 ಆಯಿತು, 7 ಇದ್ದದ್ದು 1 ಆಯಿತು ಅಂತೇಳಿ ಭಾಳ ನಮ್ಮ ಪಕ್ಷದ ನಾಯಕರುಗಳೇ ಹೇಳಲಿಕ್ಕೆ ಶುರು ಮಾಡಿದರು, ಪತ್ರಿಕೆಯಲ್ಲಿ ಕೂಡ ಹೇಳಲಿಕ್ಕೆ ಶುರು ಮಾಡಿದರು. ನಾನು ಹೇಳುವಂಥದ್ದು, ಆ ಸಂದರ್ಭ ನಾನು ಜಿಲ್ಲಾಧ್ಯಕ್ಷನಾಗಿ ಬಂದಂಥ ಸಂದರ್ಭ ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ಇತ್ತು, ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಸಚಿವರು ನಾವೆಲ್ಲ ಇದ್ವಿ. ಆ ಸಂದರ್ಭದಲ್ಲಿ ನಾವು ಸೋತಿದ್ದೇವೆ. ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಸರ್ಕಾರದ ಸಂಘಟನೆಯಲ್ಲಿ ಕೂಡ ವ್ಯತ್ಯಾಸ ಆಗಿರ್ಬೋದು, ನಾನು ಅದರ ಬಗ್ಗೆ ಕಂಟೆಸ್ಟ್ ಇಲ್ಲ, ಒಪ್ಕೊಳ್ತೇನೆ. ಸರ್ಕಾರದ ಕಾರ್ಯಕ್ರಮಗಳು ಕೂಡ ಸರಿಯಾಗಿ ಅನುಷ್ಠಾನ ಆಗಲಿಲ್ವಾ, ಅಥವಾ ನಾವು ಪ್ರಚಾರ ಪಡಿಸಲಿಲ್ವಾ, ಕಾಂಗ್ರೆಸ್ ಪಕ್ಷದಿಂದ ಪ್ರಚಾರ ಪಡಿಸಲಿಕ್ಕೆ ನಾವು ತಪ್ಪಿದ್ದೇವೆ ಅನ್ನುವಂಥದ್ದನ್ನು ಕೂಡ ನಾವು ಅವಲೋಕಿಸಬೇಕಾಗ್ತದೆ. ಆದ್ದರಿಂದ ಕೇವಲ ಪಕ್ಷ ಸೋತ ಕೂಡಲೇ ಪಕ್ಷದ ಅಧ್ಯಕ್ಷರನ್ನು ಗುರಿ ಮಾಡೋದು ಅಥವಾ ಸರ್ಕಾರವನ್ನು ಗುರಿ ಮಾಡೋದು ಎರಡೂ ಕೂಡ ಸಲ್ಲದು. ಎರಡೂ ಕೂಡ ಒಂದು ಗಾಡಿ 2 ಚಕ್ರ ಇದ್ದಾಗೆ, ಎರಡೂ ಕೂಡ ಒಂದೇ ರೀತಿಯಲ್ಲಿ ಹೋದಾಗ ಎಲ್ಲ ಸರಿಯಾಗಿ ಹೋಗ್ತದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.